ಉಡುಪಿ ಜಿಲ್ಲೆಯ ಸಾಸ್ತಾನ ಟೋಲ್ ಪ್ಲಾಜಾದಲ್ಲಿ ನಿವೃತ್ತ ಆರ್ಮಿ ಕಮಾಂಡರ್ ನನ್ನ ಅವಮಾನ ಮಾಡಿದ ಪ್ರಕರಣ ಕುರಿತಂತೆ ಸಂಬಂಧಪಟ್ಟ ಟೋಲ್ ಸಿಬ್ಬಂದಿ ಕ್ಷಮೆ ಯಾಚಿಸಿದ್ದು ಇದರೊಂದಿಗೆ ಪ್ರಕರಣ ಸುಖಾಂತ್ಯಗೊಂಡಿದೆ. ಟೋಲ್ ಗೇಟ್ನಲ್ಲಿ ಸೇನಾ ಅಧಿಕಾರಿಗಳಿಗೆ ಟೋಲ್ ಫ್ರೀ ವ್ಯವಸ್ಥೆ ಇದೆ. ನಿವೃತ್ತ ಆರ್ಮಿ ಕಮಾಂಡರ್ ಕಾಸರಗೋಡು ಮೂಲದ ಶ್ಯಾಮರಾಜ್ ಅವರು 2 ದಿನಗಳ ಹಿಂದೆ ರಾತ್ರಿ ವೇಳೆ ವಾಹನದಲ್ಲಿ ಸಂಚರಿಸುತ್ತಿದ್ದಾಗ ಸಾಸ್ತಾನ ಟೋಲ್ ಪ್ಲಾಜಾದಲ್ಲಿ ಸೂಕ್ತ ದಾಖಲೆ ತೋರಿಸಲು ವಿನಾಯಿತಿ ನೀಡದೆ ಅವರನ್ನು ತಡೆದು ನಿಲ್ಲಿಸಿ ಟೋಲ್ ಸಿಬ್ಬಂದಿ ಅವಮಾನ ಮಾಡಿದರು ಎಂದು ಆರೋಪಿಸಲಾಗಿತ್ತು. ಇದರಿಂದ ಬೇಸರಗೊಂಡು ಶ್ಯಾಮರಾಜ್ ಸಾಸ್ತಾನ ಟೋಲ್ ಪ್ಲಾಜಾದ ಅವ್ಯವಸ್ಥೆಯನ್ನ ವಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು. ಗಣರಾಜ್ಯೋತ್ಸವದ ದಿನವೇ ಯೋಧರಿಗೆ ಅವಮಾನ ಎಂದು ವಿಡಿಯೋ ವೈರಲ್ ಆಗಿತ್ತು. ಇದೀಗ ಈ ಪ್ರಕರಣ ಕುರಿತಂತೆ ಟೋಲ್ ಸಿಬ್ಬಂದಿ ಕ್ಷಮೆ ಯಾಚಿಸಿದ್ದಾರೆ. ಈ ಬಗ್ಗೆ ತನಗೆ ಸರಿಯಾದ ಮಾಹಿತಿ ಇರಲಿಲ್ಲ, ಮೇಲಾಧಿಕಾರಿಗಳಿಗೆ ವಿವರ ಕಳಿಸಿದೆ. ಅವರು ಖಚಿತಪಡಿಸುವುದು ತಡವಾದ ಕಾರಣ ಗೊಂದಲ ಉಂಟಾಯಿತು. ಸ್ಥಳದಲ್ಲೇ ಯೋಧರ ಕ್ಷಮೆ ಕೇಳಿದ್ದೇನೆ, ಈಗ ಮತ್ತೊಮ್ಮೆ ಕ್ಷಮೆ ಯಾಚಿಸುತ್ತೇನೆ ಎಂಬುದಾಗಿ ಟೋಲ್ ಸಿಬ್ಬಂದಿ ತಿಳಿಸಿದ್ದಾರೆ. ಕಾಸರಗೋಡಿನ ಶ್ಯಾಮರಾಜ್ ಅವರು ಆರ್ಮಿಯ ನಿವೃತ್ತ ಕಮಾಂಡರ್ ಆಗಿರುತ್ತಾರೆ. ದುರಂತವೊಂದರಲ್ಲಿ ಸೇನಾ ವಾಹನ 400 ಅಡಿ ಆಳಕ್ಕೆ ಉರುಳಿ ಬಿದ್ದಾಗ ಪವಾಡ ಸದೃಶವಾಗಿ ಬದುಕಿ ಉಳಿದಿದ್ದರು. ದುರಂತದಲ್ಲಿ ಗಾಯಗೊಂಡಿರುವ ಅವರು ಈಗ ವೀಲ್ ಚೇರ್ ಅವಲಂಬಿಸಿ ಜೀವನ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಒಂದು ಡೇಟು 25/1/2026 ರಾತ್ರಿ 9 ಗಂಟೆಗೆ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ವೆಹಿಕಲ್ ಬಂದು ಸರ್. ಆ ವೆಹಿಕಲಲ್ಲಿ ಅವರು ಡಿಸಬಿಲಿಟಿನೇ ಇದ್ದರು, ಬಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಐ ಡಿ ಕೊಟ್ಟಿದ್ರು ಸರ್. ಫಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಐ ಡಿ ಕಾರ್ಡ್ಗೆ ಎಕ್ಸಿಸ್ಟ್ ಇಲ್ಲ ಅಂತ ಹೇಳಿದೆ. ತದನಂತರ ಡಿಸಬಿಲಿಟಿ ಐ ಡಿ ಕಾರ್ಡ್ ಕೊಟ್ಟರು ಸರ್. ಹಾಗಾಗಿ ನನಗೆ ಅದು ಗೊತ್ತಾಗಲಿಲ್ಲ. ನಮ್ಮ ಮೇಲೆ ಅಧಿಕಾರಿಗೆ ಕಳಿಸಿದ್ದೆ ಸರ್. ಅದು ಸ್ವಲ್ಪ ಅವ್ರು ಹೇಳೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನನ್ನ ಕಡೆಯಿಂದ ಏನಾದರೂ ತಪ್ಪಾಯಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್. ಈಗ ನಮ್ಮ ಸಹೋದ್ಯೋಗಿ ಆದಂಥ ಶಿವನಾಗ್ ಅವರಿಗೆ ಗೊತ್ತಾಗಲಿಲ್ಲ ಐ ಡಿ ಕಾರ್ಡು. ಆನಂತರ ನನಗೆ ಸೆಂಡ್ ಮಾಡಿದ್ರು. ನಾನು ನೋಡಿ ಕೇಳಿಸಿ ಅದನ್ನು ಹೇಳಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಅದರಿಂದಾಗಿ ಅವರು ಸ್ವಲ್ಪ ಕೆಳಗೆ ಇಳ್ಕೊಂಬಂದರು. ಇದು ಲಾಸ್ಟಿಗೆ ಎಕ್ಸಿಬಿಷನ್ ಮಾಡಪ್ಪ ಅಂತ ಹೇಳಿದೆ. ನಾನು ಮಾಡಿದ ಕೂಡಲೇ ಲಾಸ್ಟಿಗೆ ಕ್ಷಮೆ ಕೇಳಿದೆ. ಒಂದು ಸರಿ ಕ್ಷಮೆ ಕೇಳಿಕೇಸಿ ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ ಸರ್, ಸಾರಿ ಅಂತೇಳಿ ಕ್ಷಮೆ ಕೇಳಿದ್ಮೇಲೆ ಬಿಟ್ಟಾದ ನಂತರ ಅವ್ರಿಗೆ ಸ್ವಲ್ಪ ಇಷ್ಟು ಡಿಲೇ ಮಾಡಿಕೇಸಿ ಬಿಟ್ಟಿದ್ದು ಅಲರ್ಟ್ ಆಗಿದ್ದರೆ ಸಾರಿ, ನಮ್ಮ ಕಡೆಯಿಂದ ಕ್ಷಮೆ ಇರಲಿ.